ಬೇರೆ ಮೂಲಗಳಿಂದ ಕೆಲವು ವಿಷಯಗಳು ಸಿಗ್ತಾ ಇದೆ ನಿನ್ನ ಬಗ್ಗೆ. ಒಂದು ಹುಡುಗಿನ ಲವ್ ಮಾಡ್ತಿದ್ಯಾ? ಅದು ಯಾರು ಇದರ ಬಗ್ಗೆ ಯೂಟ್ಯೂಬ್ ಚಾನೆಲ್. ಸೊ ನಮ್ಮೊಂದಿಗೆ ನನ್ನ ಗೆಳೆಯ ಪರೀಕ್ಷಿತ್ ನೆಲ್ಲೇಡಿ ಇವರಿದ್ದಾರೆ. ನಾನು ಇವರನ್ನು ವಿಡಿಯೋದಲ್ಲಿ ಇವರಂತ ಹೇಳ್ತೇನೆ, ಯಾಕೆಂದರೆ ಇವರು ಗೌರವಸ್ಥ ಯುವಕ. ಇವರು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಹಲವಾರು ರೀತಿಯಲ್ಲಿ. ಸ್ಟೆನ್ಸಿಲ್ ಆರ್ಟ್ ಆಗಿರ್ಬೋದು, ಫೈರ್ ಆರ್ಟ್, ಇತ್ತೀಚೆಗೆ ಆ್ಯಶ್ ಆರ್ಟ್ ಕೂಡ ಮಾಡಿದ್ದಾರೆ. ಸೊ ನಮ್ಮೊಂದಿಗೆ ಅವರ ಕೆಲವು ಆರ್ಟ್ಗಳನ್ನು ತೋರಿಸ್ತಾರೆ, ಲೈವ್ ಆಗಿ ಮಾಡ್ತಾರೆ. ನಂತರ ಇವರಿಂದ ಕೆಲವರು ಕ್ವಶನ್ಗಳನ್ನು ಕೇಳಲಿಕ್ಕಿದೆ. ಇವರು ಹೇಗೆ ಬೆಳೆದು ಬಂದಿದ್ದಾರೆ, ಇವರ ಬಾಲ್ಯ ಹೇಗಿತ್ತು, ಫ್ರೆಂಡ್ಸ್ ಹೇಗೆ ಸಪೋರ್ಟಿವ್ ಆಗಿದ್ದಾರೆ, ಪೇರೆಂಟ್ಸ್ ಹೇಗೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಸರ್, ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಶಿಪ್ ಝೋನ್ ಆ್ಯಂಡ್ ಅವರ್ ಇಂಟರ್ವ್ಯೂ. ಸೊ ಪರೀಕ್ಷಿತ್ ನೆಲ್ಲಿಯಾಡಿ, ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಮ ಹೆಸರೆಲ್ಲ ಕೇಳಿ ಬರ್ತಾ ಇದೆ. ಹಲವಾರು ರೀತಿಯ ಆರ್ಟ್ಗಳನ್ನು ಮಾಡ್ತಾ ಇದ್ದೀರಿ ನೀವು. ಸೊ ಈ ಆರ್ಟ್ಗೆ ಇಳಿಬೇಕು ಅಥವಾ ಸ್ಟೆನ್ಸಿಲ್ ಆರ್ಟ್ ಮಾಡಬೇಕು ಅಂತ ನಿಮಗೆ ಯಾವಾಗದಿಂದ ಶುರುವಾದದ್ದು? ನಾನು ನೆಲ್ಲಿಯಡಿಯಲ್ಲಿ ಸ್ಕೂಲಿಗೆ ಹೋಗ್ತಾ ಇರುವಾಗ ನನ್ನನ್ನು ಪ್ರಿನ್ಸಿಪಾಲ್ ಅಲ್ಲಿದ್ದ ಪ್ರಿನ್ಸಿಪಾಲ್ ನನ್ನನ್ನು ಹೊರಗೆ ಹಾಕಿದ್ರು ಸ್ಕೂಲಿಂದ, ಸ್ವಲ್ಪ ರೀಸನಿಗೆ, ಕೆಲವು ರೀಸನಿಗೆ. ಸೊ ಅದಾದಮೇಲೆ ನಾನು ಬೇರೆ ಎಲ್ಲಿ ನನಗೆ ಅಡ್ಮಿಷನ್ ಎಲ್ಲ ಸಿಗಲಿಲ್ಲ, ಎಲ್ಲಿ ಯಾವ ಸ್ಕೂಲಲ್ಲಿ. ಅದಾದಮೇಲೆ ನಾನು ಮಂಗಳೂರಲ್ಲಿ ಒಂದು ಕಡೆಯಲ್ಲಿ ಸ್ವರೂಪ ಅಧ್ಯಯನ ಕೇಂದ್ರ ಅಂತ ಒಂದು ಸ್ಕೂಲ್ ಇದೆ, ಅದೊಂದು ರಿಸರ್ಚ್ ಸೆಂಟರ್ ಥರ ಸ್ಕೂಲ್ ಅಂತ ಹೇಳಲಿಕ್ಕಿಲ್ಲ. ಸೊ ಅಲ್ಲಿಗೆ ಹೋಗಿ ನಾನು ಅಲ್ಲಿ ಜಾಯಿನ್ ಆದೆ. ಅಲ್ಲಿ ಏನಂದರೆ ಎಂತ ಕಲಿಬೇಕಾದಿದ್ರು ಆರ್ಟ್ನಲ್ಲೇ ಕಲೀಲಿಕ್ಕೆ, ಈವನ್ ಸಬ್ಜೆಕ್ಟ್ ಕೂಡ. ಈಗ ನಾರ್ಮಲ್ ಆಗಿ ನಾವು ನಾರ್ಮಲ್ ಸ್ಕೂಲ್ಸಲ್ಲಿ 1 ವರ್ಷ 6 ಸಬ್ಜೆಕ್ಟ್ ಅಥವಾ ಎಲ್ಲ ತೆಗಿತಾರೆ, ಲಾಂಗ್ ಅಷ್ಟು ಡೇಸ್ ಒಂದು ಬುಕ್ ಎಲ್ಲ ಮುಗಿಸ್ಲಿಕ್ಕೆ. ನಮ್ಮ ಸ್ಕೂಲಲ್ಲಿ ಎಂತಂದರೆ ಆರ್ಟಿನಲ್ಲಿ ನಾವೆಲ್ಲ ನಾವು ಕಲಿಯೋದು, ಅವ್ರು ಕಲಿಸೋದು ಕೂಡ ಹಾಗೆ. 1 ಮಂತಲ್ಲಿ 6 ಟೆಕ್ಸ್ಟ್ ಬುಕ್ ಮುಗಿಸ್ತಾರೆ, ತಿಂಗಳಲ್ಲಿ 6 ಟೆಕ್ಸ್ಟ್ ಬುಕ್ ಮುಗಿಸ್ತಾರೆ. ತುಂಬ ಆಕ್ಟಿವಿಟೀಸ್ ಎಲ್ಲ ಇರ್ತದೆ, ಅಂದರೆ ನಾಟಕ, ಯಕ್ಷಗಾನ, ಆರ್ಟ್, ಮೈಮ್, ಆ ಥರ ಎಲ್ಲ, ಬೀಟ್ ಬಾಕ್ಸಿಂಗ್, ಆ ಥರ ಎಲ್ಲ ತುಂಬ ಕಲೆಗಳೆಲ್ಲ ಇರ್ತದೆ. ಸೊ ನನಗೆ ಅಲ್ಲಿ ಹೋಗಿ ನನಗೆ ಆರ್ಟಿನ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಹಾಗೆ ಅಲ್ಲಿಂದ ನಿಮ್ಮ ಜರ್ನಿ ಶುರುವಾಯಿತು ಆರ್ಟಿನ ಮೇಲೆ. ಹೌದು. ನೀವು ಮೊದಲ ನಿಮ್ಮ ವರ್ಲ್ಡ್ ರೆಕಾರ್ಡನ್ನು ಯಾವಾಗ ಮಾಡಿರುವಂಥದ್ದು? 2019 ಸೆಪ್ಟೆಂಬರ್ 20ಗೆ ಪೇಪರ್ ಕಟ್ಟಿಂಗ್ ಆರ್ಟ್ ಮಾಡಿದ್ದೆ. ಅದು ನಾನು ಪೇಪರ್ ಕಟ್ಟಿಂಗ್ ಆರ್ಟ್ ಹೇಗೆ ಕಲಿತದಂದರೆ, ನನ್ನ ಒಬ್ಬರು ಸೀನಿಯರ್ ಇದ್ದರು, ಅವರ ಹೆಸರು ಚಂದನ್ ಸುರೇಶ್. ಸೊ ಅವ್ರು ಮಾಡ್ತಾಯಿದ್ರು ಫಸ್ಟಿಗೆ. ಸೊ ಅವರೊಂದು 5 ಮಿನಿಟ್ಸ್ ಟೈಮ್ ಇಟ್ಕೊಂಡು ಆರ್ಟ್ ಮಾಡ್ತಾಯಿದ್ರು, ಅದನ್ನು ಅವರು ರೆಕಾರ್ಡ್ ಮಾಡಿದರು ಅದರಲ್ಲಿ. ಸೊ ನಾನು ಅವರನ್ನು ಬೀಟ್ ಮಾಡಿ 3 minutes 12 secondsಗೆ ನಾನು 3 minutes 12 seconds ಅದನ್ನು ಬೀಟ್ ಮಾಡಿದೆ ಅವರನ್ನು. ಸೊ ನನಗೆ ವರ್ಲ್ಡ್ ಫಾಸ್ಟೆಸ್ಟ್ ಪೇಪರ್ ಕಟ್ಟಿಂಗ್ ಆರ್ಟಿಸ್ಟ್ ಅಂತ ಹೇಳಿ ಹೆಸರು ಬಂತು. ಅದಾದಮೇಲೆ ನಾನು ಇತ್ತೀಚೆಗೆ ಈ ವರ್ಷದಲ್ಲಿ ನಮ್ಮ ಕೊರೋನಾ ಟೈಮಲ್ಲಿ ಏನು ಮಾಡೋದು, ಮನೆಯಲ್ಲಿ ಕ್ಲಾಸೆಲ್ಲ ಎಂತ ಇಲ್ಲ. ಸೊ ಏನಾದ್ರು ಮಾಡಬೇಕಂತ ಹೇಳಿ ಪುನಃ ಒಂದು ಫೈರ್ ಆರ್ಟ್ ಮಾಡಿದೆ. ಅದರಲ್ಲಿ ಕೂಡ ಫಾಸ್ಟೆಸ್ಟ್ ಫೈರ್ ಆರ್ಟಿಸ್ಟ್ ಅಂತ ಹೇಳಿ ಹೆಸರಾಯಿತು. ಅದು ಇಲ್ಲಿ ತನಕ ಯಾರು ಕೂಡ ಫೈರ್ ಆರ್ಟಿಂಗ್ ಟ್ರೈ ಮಾಡಲಿಲ್ಲ. ಸೊ ಅದು ರೆಕಾರ್ಡ್ ಹೋಯಿತು. ನಿಮ್ಮನ್ನು ನಿಮ್ಮ ಹಳೆ ಸ್ಕೂಲಿಂದ ಹೊರಡೆ ಹಾಕಿದ್ರು, ನೀವು ನಂತರ ಸ್ಕೂಲಿಗೆ ಹೋಗಿದ್ದೀರಾ? ನಿಮ್ಮ ಕರೆದಿದ್ದಾರೆ, ಸನ್ಮಾನ ಏನಾದರೂ ಆ ಸ್ಕೂಲಲ್ಲಿ ಮಾಡಿದ್ದಾರೆ? ಹೌದು, ಮಾಡಿದ್ದಾರೆ. ನನಗೆ ಯಾವಾಗ ನಾನು ಈ ಥರ ವರ್ಲ್ಡ್ ರೆಕಾರ್ಡ್ ಎಲ್ಲ ಮಾಡಿದ್ದೆ, ನನಗೆ ಇಷ್ಟು ಸ್ವಲ್ಪ ಗೌರವ ಎಲ್ಲ ಯಾವಾಗ ಸಿಗ್ತದೆ ಅಂತ ಗೊತ್ತಾಯಿತು ನನ್ನ ಊರಿನಲ್ಲಿ ಎಲ್ಲ. ಆಗಲೇ ಅವರು ನನ್ನನ್ನು ತುಂಬ ಚೆನ್ನಾಗಿ ನನಗೆ ವೆಲ್ಕಮ್ ಮಾಡಿದ್ರು ಸ್ಕೂಲಿಗೆ ವೆಲ್ಕಮ್ ಮಾಡಿ. ದೊಡ್ಡ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಸೊ ಅಲ್ಲಿ ನನಗೆ ಸನ್ಮಾನ ಎಲ್ಲ ಮಾಡಿದ್ದಾರೆ. ನಿಮಗೆ ಹಠ ಶುರುವಾಯಿತು ಅಲ್ಲಿ ಅದೇ ಸ್ಕೂಲಿಗೆ ಮತ್ತೆ ಹೋಗಬೇಕು, ಅವ್ರು ಕರಿಬೇಕಂತ ಏನಾದರೂ ಹಠ ಹುಟ್ಟಿತ್ತ? ಹೌದು ಹುಟ್ಟಿದೆ. ಯಾಕೆಂದರೆ ನಾನು ಆ ಟೈಮಲ್ಲಿ ನನಗೆ ಅಂದರೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲಿಲ್ಲ, ಯಾವ ಸ್ಕೂಲಿಗೆ ಹೋಗಿ ಯಾರು ಸೇರಿಸಲಿಲ್ಲ. ಹಾಗೆ ನನಗೆ ಒಂದು ಶುರುವಾಯಿತು, ಏನಾದರೂ ಮಾಡಬೇಕು ಅಂತ ಹೇಳಿ. ಒಂದು ಥರ್ಡ್ ಪರ್ಸನ್ ಯಾರಾದರೂ ಒಂದು ನಮ್ಮ ಹೆಸರನ್ನು ಗುರ್ತು ಹಿಡಿಬೇಕಂತ ಹೇಳಿ ನನಗೆ ಒಂದು ಮನಸ್ಸಿಂದ ಸ್ವಲ್ಪ ಇದಾಗ್ತಾಯಿತ್ತು. ಸೊ ನಾನು ಅದನ್ನೇ ಇಟ್ಕೊಂಡು ಏನಾದರೂ ಮಾಡಬೇಕಂತ ಹೇಳಿ ನನಗೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿತ್ತು ನನ್ನ ಸ್ವರೂಪ ಸ್ಕೂಲು. ಸೊ ಅಲ್ಲಿ ನನಗೆ ಒಳ್ಳೆ ಚಾನ್ಸ್ ಸಿಕ್ಕಿತ್ತು ಅಂತ ಹೇಳ್ಬೋದು. ನಾನು ಕೂಡ ನಿಮ್ಮೊಂದಿಗೆ ಕಲ್ತದ್ದು ಒಂದೇ ಕ್ಲಾಸಲ್ಲಿ, 7th 9th 8th ಕೂಡ ಒಂದೇ ಕ್ಲಾಸಲ್ಲಿ ಕಲ್ತದ್ದು. ನಂತರ ನೀವು ಸ್ವರೂಪ ಅಧ್ಯಯನಕ್ಕೆ ಹೋದ್ರಿ. ನಿಮ್ಮ ಬಾಲ್ಯ ಜೀವನ LKGಯಿಂದ ಶುರು ಮಾಡಿದ್ದು ಹೇಗಿತ್ತು? 8th ವರೆಗೆ ನೀವು ಕಲಿಕೆಯಲ್ಲಿ ಮುಂದಿದ್ರು, ಆರ್ಟಲ್ಲಿ ಯಾವುದರಲ್ಲಿ ಮುಂದೆ ಇದ್ರು?
ಹಾಂ, ನಾನು ಸ್ಕೂಲಲ್ಲಿ ಹೇಗಿದ್ರಂದರೆ ಒಂದು ನಾರ್ಮಲ್ ಬಾ ಬಸ ಬಾ ಹೋಗು ಬಸ ಹೋಗು ಬಾಬಾ ಆ ಥರ ಒಂದು ಕೆಟಗರಿ. ನಾನು ಹಾಗೆ ಇದ್ದೆ. ಸೊ LKG ಎಲ್ಲ ಆಗ್ತಾ ಇದ್ದೆ. ಪಾಸ್ ಆಗಿ ನಾನು ಎಂತ ಎಕ್ಸಾಮ್ ಬರೀತಾ ಇದ್ನೋ ಎಂತ ಆಗ್ತಾ ಇದ್ನೋ ಗೊತ್ತಿಲ್ಲ, ಬಟ್ ಮುಂದೆ ಹೋಗ್ತಾ ಇದ್ದೆ, ಅದು ಮಾತ್ರ ಗೊತ್ತಿತ್ತು. ಹಾಗೆ ಲಾಸ್ಟಿಗೆ 8th ಆಯಿತು, 9th ಆಯಿತು. 9th ಆಗುವಾಗ 10th ಪ್ರಮೋಟ್ ಮಾಡಲಿಲ್ಲ. ಸೊ ನನಗೆ ಅಲ್ಲಿಂದ ಬಿಟ್ಟು ಬರಲಿಕ್ಕೆ ರೀಸನ್ ಅದು, ನಾನು ಕಲಿಕೆಯಲ್ಲಿ ನಾನು ತುಂಬ ಹಿಂದೆ ಇದ್ದೆ. ಸೊ ಅದು ಮೇಯ್ನ್ ರೀಸನ್ ನನಗೆ. ಸೊ ಅಲ್ಲಿ ನನಗೆ ಚಾನ್ಸ್ ಕೊಡಲಿಲ್ಲ ನೆಕ್ಸ್ಟ್ 10th. ಅಲ್ಲಿಂದ ಸ್ವರೂಪ ಅಧ್ಯಯನಕ್ಕೆ ಹೋಗಿ ನಿಮ್ಮ ವರ್ಲ್ಡ್ ರೆಕಾರ್ಡ್ ಆದಮೇಲೆ, ವರ್ಲ್ಡ್ ರೆಕಾರ್ಡ್ ಮಾಡುವ ಮುಂಚೆ ಕೂಡ ಮನೆಯಲ್ಲಿ ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮ್ಮ ಆರ್ಟ್ ಮತ್ತು ಎಜುಕೇಷನ್ ಮೇಲೆ? ಓಕೆ, ವರ್ಲ್ಡ್ ರೆಕಾರ್ಡ್ ಮಾಡುವ ಮುಂಚೆ ಎಜುಕೇಷನ್ ಮಾಡುವಂತ ಮನೇಲಿ ಫೋರ್ಸ್ ಮಾಡಿದ್ರು. ಜಸ್ಟ್ ಎಜುಕೇಷನ್ ಮಾಡು ಅಷ್ಟೇ, ಒಳ್ಳೆ ಕಲಿ ಅಂತ. ಓಕೆ, ನಾನು ಅಲ್ಲಿಂದ ಹೊರಗೆ ಹೋದ ನಂತರ, ಸ್ಕೂಲಿಂದ ಹೊರಗೆ ಹಾಕಿದ ನಂತರ ಸ್ವರೂಪಕ್ಕೆ ಬಂದು ಇಂಪ್ರೂವ್ ಆದೆ ನಾನು ಕಲಿಯೋದಲ್ಲಿ ಸಹ. ಸೊ ಅದಾದಮೇಲೆ ನನಗೆ ಆರ್ಟ್ ಮೇಲೆ ಇಂಟ್ರೆಸ್ಟ್ ಬಂದು ಆರ್ಟ್ ಮಾಡ್ತಾಯಿದ್ದೆ. ನಾನು ಆರ್ಟ್ ಮಾಡ್ತಾ ಇರುವಾಗ ಮನೇಲಿ ಅಷ್ಟು ಮಾಡ್ತಾ ಇರಲಿಲ್ಲ, ನನಗೆ ಸಪೋರ್ಟ್ ಕೊಡ್ತಾ ಇರಲಿಲ್ಲ. ಯಾವಾಗಂದರೆ ನಂಗೆ ವರ್ಲ್ಡ್ ರೆಕಾರ್ಡ್ ಆಗುವ ಮುಂಚೆ ಹೇಳೋದು ಅಷ್ಟು ಕೊಡ್ತಾ ಇರಲಿಲ್ಲ. ಬೈತಾ ಇದ್ದು, ಎಷ್ಟು ಆರ್ಟ್ ಮಾಡ್ತೀವಿ, ಯಾಕೆ ಎಂತ ಯೂಸು ಹಾಗೆಲ್ಲ ಹೇಳ್ತಿದ್ದು. ತುಂಬ ಅಜ್ಜಿ ಆಗಲಿ, ನಾನು ಮತ್ತು ಅಜ್ಜಿ ಇರೋದು ಮಂಗಳೂರಲ್ಲಿ. ಸೊ ರೂಮ್ ಮಾಡಿ ನನಗೆ ಅಂತ ಅವರು ರೂಮ್ ಮಾಡಿ ಅವರು ಇದ್ದಾರೆ. ಸೊ ಅಲ್ಲಿ ಹಾಗೆಲ್ಲ ಬೈತಾ ಇದ್ರು ನನಗೆ, ಯಾಕೆ ಮಾಡ್ತೀವಿ, ಎಂತ ಯೂಸ್ ಅದು ಹಾಗೆ ಹೀಗೆ ಅಂತ. ಯಾವಾಗ ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದೆ ಅದಾದ ನಂತರ ನನಗೆ ಅವರು ತುಂಬ ಸಪೋರ್ಟ್ ಮಾಡಿದರು. ವರ್ಲ್ಡ್ ರೆಕಾರ್ಡ್ ಆದ ನಂತರ ಎಲ್ಲದಕ್ಕೆ ಸಪೋರ್ಟ್, ಚಿಕ್ಕದಿಂದ ಕೂಡ ಎಲ್ಲದಕ್ಕೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಸೊ ಆರ್ಟ್ ನೀವು ಮಾಡಬೇಡ, ಯಾಕೆ ಯೂಸ್ ಎಂತ ಮೀನ್ಸ್ ಹಾಗೆ ನೀನು ಕಲಿ ಒಳ್ಳೇದಾಗಬೇಕು ಆ ಥರ ಮೈಂಡಲ್ಲಿತ್ತು. ಸೊ ವರ್ಲ್ಡ್ ರೆಕಾರ್ಡ್ ಯಾವಾಗ ಆಯಿತು ಆರ್ಟಿಗೆ ಸಹ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಿಮಗೆ ಯಾವ ಕಡೆಯಲ್ಲೆಲ್ಲ ನಿಮ್ಮ ಆರ್ಟ್ ಶೋ ಮಾಡ್ಲಿಕ್ಕೆ ಕರೆದಿದ್ದಾರೆ? ತುಂಬ ಕಡೆ ಕರೆದಿದ್ದಾರೆ. ಡೆಲ್ಲಿ ಆಗಲಿ, ಈ ಕಡೆ ಬ್ಯಾಂಗ್ಳೂರು, ಮತ್ತು ಗದಗ, ಶಿವಮೊಗ್ಗ, ಮತ್ತು ತುಂಬ ಕಡೆ ಆಲ್ ಓವರ್ ಕರ್ನಾಟಕ ಹೋಗಿದ್ದಾನೆ. ಮೀನ್ಸ್ ಹೊರಗೆ ಹೋಗಿದ್ದಂದರೆ ಡೆಲ್ಲಿಯಲ್ಲಿ ಪ್ರೋಗ್ರಾಮ್ ಇತ್ತು, ಅಲ್ಲಿ ಹೋಗಿದ್ದಾನೆ. ಕೇರಳ ಹೋಗಿದ್ದಾನೆ. ಹಾಗೆಲ್ಲ ತುಂಬ ಕರೆದಿದ್ದಾರೆ. ಎಷ್ಟು ವರ್ಷದಲ್ಲಿ ಏಜಲ್ಲಿ ಮದುವೆ ಆಗಬೇಕು ಅಂತ ಏನಾದರೂ? ಮದುವೆ ಈಗ ಅರ್ಜೆಂಟ್ ಮದುವೆ ಆಗಬೇಕು ಅಂತ ಹೇಳಿದಿಲ್ಲ. ಯಾವ ಕಡೆಯಲ್ಲಿ ಸನ್ಮಾನ ಆಗಿದೆ, ಏನೆಲ್ಲ ನಿಮ್ಮ ಬಗ್ಗೆ ಹೇಳಿದ್ದಾರೆ ಸನ್ಮಾನ ಆಗೋ ಸಂದರ್ಭದಲ್ಲಿ? ಒಂದು ಶಾಕ್ ಎಂತಂದರೆ, ಏನು ಇಲ್ಲದ ಹುಡುಗ ಅಂದರೆ ಝೀರೋದಿಂದ ಹೀರೋ ಆದ ಅಂತ ಹೇಳಿ ಎಲ್ಲರೂ ಮೈನಾಗಿ ಹೇಳೋದು. ಅದು ಸನ್ಮಾನ ತುಂಬ ಕಡೆ ಆಗಿದ್ದಾರೆ, ಹೇಳಲಿಕ್ಕೆ ಎಷ್ಟು ನಾನು ಲೆಕ್ಕ ಮಾಡಲಿಲ್ಲ ಕೂಡ. ತುಂಬ ಕಡೆ ಆಗಿದೆ ಸನ್ಮಾನ ಎಲ್ಲ. ನಮಗೆ ನೀವು ಹೇಗೆ ಆರ್ಟ್ ಮಾಡ್ತೀರಿ, ಪೇಪರ್ ಕಟ್ಟಿಂಗ್ ಆರ್ಟಲ್ಲಿ ನೀವು ಮೊದಲ ಬಾರಿಗೆ ವರ್ಲ್ಡ್ ರೆಕಾರ್ಡ್ ಮಾಡಿರುವಂಥದ್ದು. ಈಗ ನಮ್ಮೊಂದಿಗೆ ಒಂದು ಪೇಪರ್ ಕಟ್ಟಿಂಗ್ ನೀವು ಆರ್ಟ್ ಮಾಡಬೇಕು, ರೆಡಿ ಇದ್ದೀರಾ? ಓಕೆ, ರೆಡಿ. ಎಸ್.
ನೀವು ಸ್ವರೂಪ ಅಧ್ಯಯನಕ್ಕೆ ಹೋದ ನಂತರ ನೀವು ಏನು ಈಗ ಎಜುಕೇಶನ್ ಏನು ಕಲಿತಿದ್ದೀರಿ ಪ್ರೆಸೆಂಟ್? ಸ್ವರೂಪ ಅಧ್ಯಯನ ನಂತರ ನಾನು PU ಮಾಡಿದ್ದೆ. ಮಾಡಿದ್ದೆ. ಸೆಕೆಂಡ್ PU ಆದ ನಂತರ ನಾನೀಗ ಇಂಟೀರಿಯರ್ ಡಿಸೈನಿಂಗ್ ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನಿಂಗ್ ಮಂಗಳೂರಲ್ಲಿ BDPS ಮಂಗಳೂರಲ್ಲಿ ಮಾಡ್ತೇನೆ. ಅದು ಎಷ್ಟು ದಿನ ಸಮಯ ಇದೆ ಕೋರ್ಸ್ ನಿಮ್ಮದು? 1 ವರ್ಷದ ಕೋರ್ಸ್. 1 ವರ್ಷದ ಕೋರ್ಸ್. ಇನ್ನು ಈಗ ಕೊರೋನಾದಿಂದ ಡಿಲೇ ಆಗ್ತಿದೆ, ಸ್ವಲ್ಪ ಡಿಲೇ ಆಗ್ತದೆ. 2 ಮಂತ್ಸ್ ಉಂಟು, ಮುಗಿತದೆ. 2 ಮಂತ್ಸ್ ಆದ್ಮೇಲೆ ಕೋರ್ಸ್ ಮುಗಿತದೆ. ನಂತರ ನಿಮ್ಮ ಫ್ಯೂಚರ್ ಪ್ಲಾನ್ ಏನು? ಒಂದು ಆರ್ಟ್ನಲ್ಲೇ ಒಂದು ಸ್ಟೇಜ್ಗೆ ಬರಬೇಕು, ಒಳ್ಳೆ ಆರ್ಟಿಸ್ಟ್ ಆಗಬೇಕು, ಅದೊಂದು ನಂದು ಏಮ್. ಅದು ಮತ್ತೊಂದು ಇಂಟೀರಿಯರಲ್ಲೇ ನಾನು ಅದನ್ನು ಈಗ ಎಲ್ಲರೂ ಇಂಡಿಯನ್ ಡಿಸೈನ್ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡೋದು ಇಂಡಿಯನ್ ಡಿಸೈನಿಂಗ್. ನಾನು ಇಂಡಿಯಾದಲ್ಲಿ ಫಾರಿನ್ ಡಿಸೈನ್ಸ್ ಯಾವುದೂ ಇಲ್ಲ, ಸೊ ನಾನು ಫಾರಿನ್ ಡಿಸೈನ್ಸ್ ಇಂಡಿಯಾಗೆ ತಂದು ಮಾಡಬೇಕಂತ ಇದ್ದೆ. ಕೆಲವು ಫಾರಿನ್ ಡಿಸೈನ್ಸ್ ಅನ್ನು ಇಂಡಿಯಾದಲ್ಲಿ. ನಾವು 9th ಅಲ್ಲಿರುವ ಸಮಯ, ನಾನು ಮುಂದೆ ಬೆಂಚಿಗೆ ಕೂತ್ಕೊಂಡೆ, ನೀವು ಹಿಂದಿನ ಬೆಂಚಲ್ಲಿ ಕೂತ್ಕೊಂಡಿದ್ವಿ. ನೀನು ನನ್ನ ಕೆನ್ನೆಗೆ ಹೊಡೆದಿ ಅಂದರೆ ನಾನು ನಿನ್ನ ಕೆನ್ನೆಗೆ ಹೊಡೆದದ್ದು ತಪ್ಪು ಅಂತ ಹೊಡೆದಿದ್ದೇನೆ. ಕ್ಲಾಸ್ ಅಡಿ ಕೇಳಿದೆ, ಕ್ಲಾಸಿನ ಹುಡುಗರೆಲ್ಲ ನಮ್ಮ ಕಡೆ ನೋಡ್ತಾ ಇದ್ದಾರೆ, ನೆನಪಿದೆ ನಿಮಗೆ? ಸರ್ ಕರೆದ್ರು, ಕೂತವರು ಬನ್ನಿ ಅಂತ ಕರೆದ್ರು. ನಾನು ಹೋದೆ ಮೊದಲು. ಸರ್ ನನಗೆ ಅವನು ಹೊಡೆದ, ಅದಕ್ಕೆ ನಾನು ಅವನು ಹೊಡೆದೆ ಸರ್. ಹೌದಾ, ಬೋತ್ ಆಫ್ ಗೆಟ್ ಔಟ್. ಅದೇ ರೀತಿ ಬೇರೆ ಏನಾದರೂ ಸಿಚುವೇಶನ್ ಏನಾದರೂ ನಿಮ್ಮ ಸ್ವರೂಪದಲ್ಲಿ ಅಥವಾ ಈಗ BDPS ಅಲ್ಲಿ ಏನಾದರೂ ಅಂಥದ್ದಾಗಿದೆ? ನಾನು ಸ್ವರೂಪಕ್ಕೆ ಜಾಯಿನ್ ಆದ ಮೇಲೆ, ನಾನು 1 ವರ್ಷ ಆದಮೇಲೆ ನಾನು ಅಲ್ಲಿದ್ದು ಆ ಸ್ಕೂಲಿದ್ದು XPL ಆದೆ, ಸ್ಕೂಲ್ ಪೀಪಲ್. ಸೊ ಅದು ನಾನು ನಂತರ ನನಗೆ ಸ್ವಲ್ಪ ಜವಾಬ್ದಾರಿ ಎಲ್ಲ ಸ್ವಲ್ಪ ಜಾಸ್ತಿ ಬಂತು. ಹೇಗೆ ಲೀಡರ್ಶಿಪ್ ಹೇಗೆ ಮಾಡಬೇಕು ಆ ಟೈಮಲ್ಲೆಲ್ಲ ನಾನು ತುಂಬ ಇದು ಮಾಡ್ತಾ ಇದ್ದೆ. ಅಂದರೆ ನಾನೇ SPL ಅಲ್ಲ, ನನ್ನ ಮಾತೆಲ್ಲ ಕೇಳಬೇಕು ಎಲ್ಲ ಕೇಳ್ತಿದ್ದೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಕೇಳ್ತಿದ್ದೆ. ಟೀಚರ್ಗೆ ಸಮೇತ ನಾನು ಅವಾಜ್ ಆಗ್ತಿದ್ದೆ. ಮಕ್ಕಳೆಲ್ಲ ಟೀಚರ್ನ ಮಾತು ಕೇಳ್ತಾ ಇರಲಿಲ್ಲ, ನನ್ನ ಮಾತು ಕೇಳ್ತಾ ಇದ್ದೆ. ಹಾಗೆ ನನ್ನ ಟೀಚರ್ಗೆ ಸಮೇತ ನಾವು ಮಾಡ್ತೇವೆ, ನಾನು ಮಾಡ್ತೇನೆ, ಹಾಗೆಲ್ಲ ತುಂಬ ಇದು ಮಾಡ್ತಾ ಇದ್ದೆ. ಒಂದಿನ CCTV ಎಲ್ಲ ಅಲ್ಲಿದ್ದು ಹೊಡೆದಾಕಿದ್ದೆ ನಾನು. ಯಾರು, ನೀನೇ? ಈ ವಿಷಯ ಗೊತ್ತುಂಟು ಅವರಿಗೆಲ್ಲ? ಗೊತ್ತಾಗಿ ತುಂಬ ಬೈದಿದ್ದಾರೆ. ತುಂಬ ಆ ಥರದ್ದೆಲ್ಲ ತುಂಬ ಅಲ್ಲ, ಥ್ರೂ ಈ ವಿಡಿಯೋ ನೋಡಿ ಏನಾದರೂ ಅವರು ಒಂಥರ ಇಲ್ಲ ಗೊತ್ತಾಗಿದೆ, ಗೊತ್ತುಂಟು ಆ ಥರ. ಈಗ BDPS ಅಲ್ಲಿ ಏನಾದರೂ ಅಂತ ತಂಟೆ ಏನಾದರೂ? ಇಲ್ಲ, ಸದ್ಯಕ್ಕೆ ಮಾಡಲಿಲ್ಲ, ಇನ್ನೂ ಗೊತ್ತಿಲ್ಲ, ನೋಡಬೇಕು. ಯಾಕಂದರೆ BDPS ಅಲ್ಲಿ ಸ್ವಲ್ಪ ಟೈಮ್ ಕಲಿಯೋದು ನಾನು. ಅಂದರೆ ಮಧ್ಯಾಹ್ನ ಬೆಳಿಗ್ಗೆ ನನಗೆ 10 o'clock ಸ್ಟಾರ್ಟ್ ಆದರೆ 12:30ಗೆ ಮುಗೀತದೆ. ಸೊ ಅಲ್ಲಿ ಜಾಸ್ತಿ ನನಗೆ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಮಾತಾಡ್ತಾನೆ, ಬರ್ತಾನೆ, ಗುಬ್ಬೆ ಆಗ್ತಾನೆ, ಅಷ್ಟೇ, ಎಷ್ಟು ಬೇಕು ಅಷ್ಟೇ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮಗೆ ನಿನ್ನ ಆರ್ಟ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಫ್ಯೂಚರ್ಗೆ ಯಾರೆಲ್ಲ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸಲ್ಲಿ? ಫ್ರೆಂಡ್ಸಲ್ಲಿ ಮೊದಲನೇದಾಗಿ ಹೇಳ್ಬೇಕಾದ್ರೆ ಚಂದನ್ ನನಗೆ ಹೆಲ್ಪ್ ಮಾಡ್ತಾನೆ. ಸೆಕೆಂಡ್ ಹೇಳ್ಬೇಕಾದ್ರೆ ನೀನು ಹೆಲ್ಪ್ ಮಾಡ್ತೀನಿ. ಥರ್ಡ್ ಆಗಿ ಹೇಳ್ಬೇಕಾದ್ರೆ ಪ್ರಸಾದ್ ಆಗಲಿ, ಪ್ರಮೋದ್, ಚಾರ್ಲ್ಸ್ ಆಗಲಿ ತುಂಬ ಹೆಲ್ಪ್ ಮಾಡ್ತಾರೆ. ಚಾರ್ಲ್ಸ್ ಮತ್ತೆ ಮನ್ಸೂರ್ ಮತ್ತೆ ನೀವು ಇನ್ನೊಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀರಿ, ಕೇಳ್ಪಡಿದರ ಬಗ್ಗೆ. ಹಾಗೆ ನನಗೆ ಬೇರೆ ಮೂಲಗಳಿಂದ ಕೆಲವು ವಿಷಯಗಳು ಸಿಗ್ತಾ ಇದೆ ನಿನ್ನ ಬಗ್ಗೆ. ಒಂದು ಹುಡುಗಿಯನ್ನು ಲವ್ ಮಾಡ್ತಿದ್ಯಾ, ಇದರ ಬಗ್ಗೆ ಏನು ಹೇಳ್ತೀನಿ? ನನಗೆ ಕೆಲವು ವಿಷಯಗಳು ಗೊತ್ತಾಯ್ತು. ಇಲ್ಲ ಹಾಗೆಲ್ಲ ಎಂತಿಲ್ಲ, ಏನಿಲ್ಲ. ಅಂದ್ರೆ ಆ ವಿಷಯಕ್ಕೆಲ್ಲ ನಾವು ಹೋಗ್ಲಿಲ್ಲ. ಯಾಕೆಂದ್ರೆ ಮೇನ್ ಅದು ವಿಷಯ ಹೋಗ್ಲಿಲ್ಲ ಅಂತ, ಯಾಕೆಂದ್ರೆ ನಾವು ಅದ ವಿಷಯ ಹೋದ್ರೆ ನಮಗೆ ಡೆವಲಪ್ಮೆಂಟ್ ಡೌನ್ ಆಗ್ತದೆ. ಸೊ ಅದಕ್ಕೆ ನಾನು ಸದ್ಯಕ್ಕೆ ಹೋಗ್ಲಿಲ್ಲ. ನಂತರ ಫ್ಯೂಚರ್ ಮುಂದೆ ನೋಡು. ನೀವೀಗ ಬೆಳೀತಾ ಇದ್ದೀರಿ, ಎಷ್ಟೋ ಜನ ನಿಮ್ಮ ಮೇಲೆ ಒಂದು ಕಣ್ಣಿಗೆ ಇಟ್ಟಿರ್ತಾರೆ, ಇವನು ಬೆಳೀತಿದ್ದಾನೆ. ಸೊ ಹಾಗಿರುವಾಗ ಇವನೊಂದಿಗೆ ನಾವು ಸೇರಿಕೊಳ್ಳುವ, ಏನಾದರೂ ಆ ಥರ ಹುಡುಗಿಯರು ಅಥವಾ ಯಾರಾದರೂ ನಿಂಗೆ ಪ್ರಪೋಸ್ ಮಾಡಿದಾರ? ಮಾಡಿದವರು ಇದ್ದಾರೆ, ನಾನು ಯಾರನ್ನು ಬೇಡ ಇಲ್ಲ ಮಾಡಲಿಲ್ಲ. ಒಂದು ಎಷ್ಟು ಜನ ಪ್ರಪೋಸ್ ಮಾಡಿರ್ಬೋದು? ಒಂದು 3 ಜನ ಮಾಡಿದ್ದಾರೆ. ನೀವು ಏನು ಹೇಳಿದ್ರಿ ಅವರಿಗೆ? ಸಮಾಧಾನ ಪಡಿಸಿರಲ್ಲ? ಇಲ್ಲ, ನಾ ಹೇಳಿದೆ ರಿಲೇಶನ್ಶಿಪ್ ಎಲ್ಲ ಬರ್ಲಿಕ್ಕೆ ಆಗುದಿಲ್ಲ. ಸೊ ಫ್ರೆಂಡ್ಸ್ ಆಗಿರ್ತಾನೆ ಅಂತ ಅಗ್ರೀವ್ ಆಗಿದ್ದಾರೆ ಅಷ್ಟೇ, ಮತ್ತೆಂತಿಲ್ಲ. ಈಗ ಆರ್ಟ್ ಮಾಡ್ತಾ ಇದ್ದೀರಿ. ಆರ್ಟನ್ನು ಮಾಡಿ ಒಂದು ಆರ್ಟಿಗೆ ಎಷ್ಟು ಅಂದರೆ ಫೈರ್ ಆರ್ಟ್, ಆ್ಯಶ್ ಆರ್ಟ್, ನಂತರ ಸ್ಟೆನ್ಸಿಲ್ ಆರ್ಟ್ ಮಾಡ್ತೀರಿ. ಸ್ಟೆನ್ಸಿಲ್ ಆರ್ಟ್ ಮಾಡಿರುವಂಥದ್ದು. ಆರ್ಟಿನ ನೀವೀಗ ಮಾಡಿ ಕೊಡೋದು ಅಂತಾದರೆ ಆರ್ಡರ್ ಸಿಗ್ತಾ ಇರುತ್ತೆ ನಿಮಗೆ. ಏನು ಪ್ರೈಸ್ ಹೇಳ್ತೀರಿ? ಎಷ್ಟು ಪ್ರೈಸ್ ಹೇಳ್ತೀರಿ ಒಂದು ಆರ್ಟಿಗೆ? A4 ಆದರೆ ವಿತ್ ಫ್ರೇಮ್. A4 ವಿತ್ ಫ್ರೇಮ್ ನೀವೇ ಫ್ರೇಮ್ ಹಾಕಿ ಕೊಡ್ತೀರಿ. ಈಗ 1000 rupees. A2 ಆದರೆ 1500. A3 ಆದರೆ 2000. A1 ಆದರೆ 2500 ವಿತ್ ಫ್ರೇಮ್. ಎಲ್ಲ ಫ್ರೇಮ್ ಹಾಕಿ ನೀವೇ ಕೊಡ್ತೀರಿ. ಅವರು ಯಾವ ಫೋಟೋ ಅಂತ ಅವರು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ.
ನಿಮ್ಮ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೇನೆ, ಯಾರಾದರೂ ನಿಮಗೆ ಆರ್ಡರ್ ಕೊಡೋದಂತ ಇದ್ರೆ ಅವರು ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಇರ್ತಾರೆ, ಕೆಳಗೆ ಇರ್ತದೆ, ಅದನ್ನು ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಕೆಳಗಡೆ ಇವರ ಕಾಂಟ್ಯಾಕ್ಟ್ ನಂಬರ್, ಇನ್ಸ್ಟಾಗ್ರಾಮ್ ID ಎಲ್ಲ ಕೊಟ್ಟಿರ್ತೇನೆ. ಆರ್ಡರ್ ಕೊಡೋದಂತಾದರೆ ಆರ್ಡರ್ ಕೊಡಬಹುದು. ನಿಮಗೆ ಯಾವ ರೀತಿಯ ಆರ್ಟ್ ಬೇಕಾದರೂ ಮಾಡಿಕೊಡ್ತಾರೆ. ಡಿಸ್ಕ್ರಿಪ್ಷನ್ ಕೆಳಗಡೆ ಇವರ ಲಿಂಕ್ ಮತ್ತು ನಂಬರ್ ಇದೆ. ಸೊ ನೆಕ್ಸ್ಟ್ ಬರೋದಂತಾದರೆ, ಮನೆಯಲ್ಲಿ ನೀವು ಯಾವ ರೀತಿ ಕೆಲಸ ಮಾಡ್ತೀರಿ? ಮನೆಯಲ್ಲಿ ಕೆಲಸ ಅಂತ ಮಾಡೋದಿಲ್ಲ. ತೋಟದ ಕೆಲಸ, ದನದ ಕೆಲಸ ಯಾವುದಿಲ್ಲ? ಹಾಗಿಲ್ಲ. ಈಗ ಅಪ್ಪ ಆಗಲಿ, ಅಮ್ಮ ಆಗಲಿ, ಅಜ್ಜಿ ಆಗಲಿ ಏನಾದರೂ ಹೇಳಿದ ಕೆಲಸ ಹೇಳಿದ್ರೆ ಹಾಗೆ ಮಾಡ್ತೇನೆ. ನಾನಾಗಿ ಹೋಗಿ ಮಾಡುದಂತೆಲ್ಲ. ಮಲಗಿರ್ತೇನೆ ಜಾಸ್ತಿ, ಹೆಚ್ಚಾಗಿ ಮಲಗಿರ್ತೀರಿ. ಒಂದೇ ಮಲಗಿರ್ತೇನೆ, ಇಲ್ಲ ಮೊಬೈಲ್ ಇರ್ತೇನೆ. ಅದರಲ್ಲಿ ನಿಮಗೆ ಫೇವರೇಟ್ ಆದ ಫುಡ್ ಯಾವುದು? ನನಗೆ ಫುಡ್ಗಿಂತ ಏನು ಹೇಳ್ಬೇಕಂದ್ರೆ, ನಾನು ನಾನ್ ವೆಜ್ ತಿನ್ನೋದು, ವೆಜ್ ತಿನ್ನೋದಿಲ್ಲ. ನಾನ್ ವೆಜ್ ತಿನ್ನೋದು, ವೆಜ್ ತಿನ್ನೋದಿಲ್ಲ, ವೆಜ್ ಜಪ್ಪುದಿಲ್ಲ. ಜಪ್ಪುದಿಲ್ಲ ಅಂದ್ರೆ ನೀವು ಹೆಚ್ಚಾಗಿ ಮನೆಯಲ್ಲಿ ನಾನ್ ವೆಜ್ ಮಾಡ್ತಿರುವಂಥದ್ದು. ನಾನ್ ವೆಜ್ ಅಲ್ಲಿ ಅದು ಚಿಕನ್, ಮಟನ್ ಯಾವ್ದು ತಿಂತೀರಿ ಹೆಚ್ಚು? ಯಾವ್ದು ಬೇಕಾದ್ರೆ ನಾನ್ ವೆಜ್ ಇದ್ರೆ ಆಯ್ತು. ಅಂದ್ರೆ ಡೈಲಿ ನಿಮಗೆ ನಾನ್ ವೆಜ್ ಇರಲೇಬೇಕು, ಇಲ್ಲಾದ್ರೆ ಊಟ ಸೇರೋದು. ಎಂತ ಇಲ್ಲದ್ರು ಒಂದು ಜಸ್ಟ್ ಆಮ್ಲೆಟ್ ಸೈಡಲ್ಲಿ ಇದ್ರೆ ಹೋಗ್ತದೆ. ಸೊ ನಿಮ್ಮ ಫೇವರೇಟ್ ಕಲರ್ ಅಂದ್ರೆ ಬ್ಲ್ಯಾಕ್, ವೈಟ್, ಬ್ಲೂ. ಹಾಗೆ ನೀವೀಗ ಬರೀ ಆರ್ಟ್ ಫೀಲ್ಡಲ್ಲಿ ಹೋಗ್ತಿದ್ದೀರಾ, ಅಲ್ಲ ಬೇರೆ ಬೇರೆ ಫೀಲ್ಡಲ್ಲಿ ಕೂಡ ಹೋಗ್ತಾ ಇದ್ದೀರಾ? ನಾನು ಸ್ವರೂಪದಲ್ಲಿ ಇರುವಾಗ ತುಂಬ ಇದು ಕಲ್ತಿದ್ದೆ. ಅಂದರೆ ಯಕ್ಷಗಾನ, ಮೈಮ್, ಮತ್ತು ಗೊಂಬೆ ನಾಟಕ, ಮತ್ತು ಬೀಟ್ ಬಾಕ್ಸ್, ಮತ್ತು ಗಿಟಾರ್, ಹಾಗೆಲ್ಲ ತುಂಬ ಹಾಗೆಲ್ಲ ಕಲ್ತಿದ್ದೆ. ಅದರಲ್ಲಿ ಆರ್ಟಲ್ಲಿ ಕೂಡ ತುಂಬ ವೆರೈಟೀಸ್ ಉಂಟು. ವಿಜುವಲ್ ಆರ್ಟ್, ಕ್ರಿಯೇಟಿವ್ ಆರ್ಟ್, ಪೆನ್ಸಿಲ್, ಪೇಂಟಿಂಗ್, ಪೋರ್ಟ್ರೇಟ್ಸ್, ಹಾಗೆಲ್ಲ. ಸೊ ಅದೆಲ್ಲ ಲೆಕ್ಚರ್ಸ್ ಆಗಿ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಆಗಿ ಲೆಕ್ಚರ್ಸ್ ಇರ್ತಾರೆ. ಹಾಗೆ ಯಾರೆಲ್ಲ ಸಪೋರ್ಟಿವ್ ಆಗಿದ್ದಾರೆ ಹೆಚ್ಚಾಗಿ ಕಾಲೇಜ್? ನನಗೆ ಅಂದರೆ ನಾನು ಸ್ವರೂಪ ಸ್ಕೂಲ್ನಲ್ಲಿ ನನಗೆ ಟೀಚರ್ಸ್ನವ್ರು ಸಿಕ್ಕಿದ್ದಾರೆ. ಅವರು ಅಂದರೆ ಅವ್ರು ಟೀಚರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಟೀಚರ್ ಆಗಿ ಒಬ್ಬರು ಲರ್ನರ್, ಒಬ್ಬರು ಫ್ರೆಂಡ್, ಹಾಗೆ ನಾವು ಹೇಳ್ಬೋದು. ಅಂದರೆ ಅಷ್ಟು ಫ್ರೆಂಡ್ಲಿ ಆಗಿ, ಅಷ್ಟು ಫ್ರೀಯಲ್ಲಿ ಕ್ಲೋಸಲ್ಲಿ ಇರ್ತಾರೆ. ಹೇಗೆ ಸಪೋರ್ಟಿವ್ ಆಗಿದ್ದಾರೆ ಅವರು? ತುಂಬ ಸಪೋರ್ಟಿವ್. ಅಂದರೆ ಒಂದು ನಿಮಗೆ ಎಂಥ ಟ್ಯಾಲೆಂಟ್ ಮಾಡಬೇಕು, ಎಂತ ಅಚೀವ್ ಮಾಡಬೇಕು, ಅವ್ರು ಹೆಲ್ಪ್ ಮಾಡ್ತಾರೆ. ಎಂಥ ವಿಷಯ ಬೇಕಾದ್ರೆ ಹೆಲ್ಪ್ ಮಾಡ್ತಾರೆ. ಹಾಗೆ ನಾನು ನೋಡಿದ್ದೇನೆ ನೀವು ರೈಡ್ ಮಾಡೋದು ಬೈಕ್ RX100, ನಿಮ್ಮ ತಾತನ ಗಾಡಿ ಆಗಿರ್ಬೋದು. ಅದು ಎಷ್ಟು ಸಮಯ ಆಗಿದೆ ಆ ಗಾಡಿಗೆ? ಅದಕ್ಕೆ 92 ಮಾಡೆಲ್. 92 ಇದು 26 ವರ್ಷ ಆಯ್ತು ಈ ವರ್ಷಕ್ಕೆ. ಹೌದು. ಹೇಗೆ ಅದು ಓಡಿಸ್ತಿದ್ದೀರಿ? ಎಲ್ಲ ಫುಲ್ ರಿಸ್ಟೋರೇಷನ್ ಎಲ್ಲ ಮಾಡಿದ್ದೀರಿ, ಆಲ್ಟ್ರೇಷನ್ ಮಾಡಿದ್ದೀರಿ. ಈಗ ಹೇಗೆ ಆಗ್ತಿದೆ? ಸೂಪರ್. ಅದಕ್ಕೆ ಎಕ್ಸ್ಟ್ರಾ ಮಾತೇ ಇಲ್ಲ. ಈಗ ಅದೇ ನಿಮ್ಮ ಫಸ್ಟ್ ವೈಫ್ ಅದೇ. ನಿಮ್ಮ ಮಂತ್ಲಿ ಎಕ್ಸ್ಪೆಂಡಿಚರ್ ಎಷ್ಟು? ಮಂತ್ಲಿ ಎಕ್ಸ್ಪೆಂಡಿಚರ್ ನಾನು ಜಾಸ್ತಿ ನಾನು ಖರ್ಚು ಮಾಡೋದಂದ್ರೆ ಒಂದು ತಿನ್ಲಿಕ್ಕೆ, ಮತ್ತೊಂದು ಡ್ರೆಸ್ಸಿಗೆ, ಅದಕ್ಕೆ ನಂದು ಹೆಚ್ಚು ಖರ್ಚು ಮಾಡುವಂತ. ಮತ್ತೊಂದು ಜಾಸ್ತಿ ಮತ್ತು ಗಾಡಿ ಪೆಟ್ರೋಲಿಗೆ, ಫ್ಯೂಲಿಗೆ ಖರ್ಚಾಗ್ತದೆ. ಮೂರಿಗೆ ಹೆಚ್ಚು ಎಕ್ಸ್ಪೆಂಡಿಚರ್. ಅಂದಾಜು ಎಷ್ಟು ಬೀಳುತ್ತೆ? ಅಂದಾಜು ಹೇಗಂತ ಹೇಳುದು, ನಾನೊಂದು ಈ ಕೊರೋನಾ ನಂತರ ನಾನು ಕೊರೋನಾ ಮುಂಚೆ ಹೇಳ್ತೇನೆ ಎಷ್ಟು ಬೀಳ್ತೇನೆ ಅಂತ. ಒಂದು 1 ಮಂತ್ಗೆ ಒಂದು 10,000 ಎಲ್ಲ ಬೀಳ್ಬೋದು. ನೀನು ಎಕ್ಸ್ಪೆಂಡಿಚರ್ ಒಂದು ತಿಂಗಳಿಗೆ?
ನೀವು ಭರತನಾಟ್ಯದಲ್ಲಿ ಕೂಡ ಚಿಕ್ಕದ ಇಂಟ್ರೆಸ್ಟ್ ತೋರಿಸ್ತಿದ್ರಿ. ಮೇಡಮ್ ಸುರೇಖಾ ಇವರು ನಿಮಗೆ ಭರತನಾಟ್ಯ ಕ್ಲಾಸ್ ಮಾಡ್ತಿದ್ರು. ನನ್ನ ಆಂಟಿ ಆಂಟಿ. ಸೊ ಭರತನಾಟ್ಯ ಏನಾದ್ರು ಭರತನಾಟ್ಯ ಅಂದರೆ ಇಂಟ್ರೆಸ್ಟ್ ಅಂತ ಹೇಳಿರಲಿಲ್ಲ, ಮನೇಲಿ ಫೋರ್ಸ್ ಮಾಡ್ತಿದ್ರು, ಹೋಗು ಕಲಿ ಕಲಿ ಅಂತ. ಸೊ ಹಾಗೆ ನಾನು ಹೋಗ್ತಾ ಇದ್ದೆ. ಮತ್ತೆ ನಿಜವಾಗಿ ಹೇಳ್ಬೇಕಾದ್ರೆ ಅದರಿಂದ ನಾನು ಕಲ್ತರಿಂದ ತುಂಬಾ ಅಂದರೆ ತುಂಬ ಯೂಸ್ ಆಗಿದೆ ಭರತನಾಟ್ಯ. ಯಾಕೆ ಅಂದರೆ ನಾನು ಸ್ವರೂಪದಲ್ಲಿರುವಾಗ ಯಕ್ಷಗಾನ ಆಗಲಿ ಬೇರೆ ಹೀಗೆ ನಾಟಕ ಆಗಲಿ ಅವು ಕಲಿತಾ ಇದ್ದಲ್ಲ. ಸೊ ನನಗೆ ನಾನು ಈ ಬೇಸ್ ನಾನು ಕಲ್ತಿದ್ದಲ್ಲ ಭರತನಾಟ್ಯ, ಯಕ್ಷಗಾನಕ್ಕೆ ಸ್ವಲ್ಪ ಅದು ಲಿಂಕ್ ಆಗ್ತದೆ. ಸೊ ನಾನು ಅದರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅದು. ಅಂದರೆ ನಾವು ಸ್ಕೂಲಿಂದ ತುಂಬ ಕಡೆ ಜಾತೆ ಎಲ್ಲ ಹೋಗ್ತಿದ್ವಿ, ಬೇರೆ ಕಡೆ ಸ್ಟೇಜ್ಸು ಹಾಗೆ ಬೀದಿ ನಾಟಕ ಎಲ್ಲ ಆ ಥರದ್ದೆಲ್ಲ ಹೋಗ್ತಿದ್ವಿ. ಸೊ ಅದಕ್ಕೆ ನನಗೆ ನಾನು ಕಲ್ತಿದ್ದೆ. ಸೊ ನನಗೆ ಹೆಲ್ಪ್ ಆಗಿದೆ ಅದು ತುಂಬ. ಅದರಿಂದ ಬಹಳ ಆ ಟೈಮಲ್ಲಿ ನನಗೆ ಅದರದ್ದು ವ್ಯಾಲ್ಯೂ ಗೊತ್ತಿರಲಿಲ್ಲ. ಸೊ ಈಗೆಲ್ಲ ಒಂದು ಮರ್ಯಾದೆ ಎಲ್ಲ ಸಿಗುವಾಗ ಅದರ ವ್ಯಾಲ್ಯೂ ಆಗ ಗೊತ್ತಾಗ್ತದೆ ಹಾಗೆ. ಈಗಾಗಲೇ ನೀವು ಎರಡು ರೀತಿ ಆರ್ಟ್ ನೋಡಿದ್ದೀರಿ, ಆ್ಯಶ್ ಆರ್ಟ್ ಮತ್ತು ಪೇಪರ್ ಸ್ಟೆನ್ಸಿಲ್ ಕಟಿಂಗ್ ಆರ್ಟ್, ಪೇಪರ್ ಕಟಿಂಗ್ ಆರ್ಟ್. ಈಗ ಮತ್ತೊಂದು ಇವರ ಫೇವರೆಟ್ ಆರ್ಟ್ ಆಗಿರುವಂಥ ಚೂರು ಕಷ್ಟ, ಬಟ್ ಇವರಿಗೆ ಬಹಳ ಈಸಿಯಾಗಿ ಮಾಡ್ತಾರೆ, ಫೈರ್ ಆರ್ಟ್. ರಿಸ್ಕ್, ಸ್ವಲ್ಪ ರಿಸ್ಕ್ ಅಂತ ಚೂರು ರಿಸ್ಕ್ ಇದೆ, ಆದ್ರೆ ಇವರು ಅದನ್ನು ನೀರು ಕುಡ್ದಾಗೆ ಆರ್ಟ್ ಮಾಡ್ತಾರೆ. ಸೊ ಇವರ ಕೈಯಿಂದ ಒಂದು ಫೈರ್ ಆರ್ಟಿಂಗ್ ನೋಡುವ, ನಂತರ ಈ ಸೆಷನ್ ಎಂಡ್ ಮಾಡ್ತಾ ಇದ್ದೇವೆ. ಸೊ ಸರ್, ನೀವೀಗ ಫೈರ್ ಆರ್ಟ್ ತೋರಿಸ್ಬೇಕು. ನೀವು ನೋಡಿರ್ಬೋದು, ನಾವೀಗ ಪರೀಕ್ಷಿತ್ ನೆಲ್ಯಾಡಿ ಇವರ 3 ಆರ್ಟ್ ಅನ್ನು ನೋಡಿದ್ದೇವೆ, ಫೈರ್ ಆರ್ಟ್, ಸ್ಟೆನ್ಸಿಲ್ ಆರ್ಟ್ ಮತ್ತು ಆ್ಯಶ್ ಆರ್ಟ್. ಸೊ ಇವರ 3 ಆರ್ಟ್ ಕೂಡ ನಾನು ಭಾಳ ಇಂಪ್ರೆಸಿವ್ ಆಗಿದ್ದೇನೆ. ಸೊ ನನ್ನ ಆರ್ಟ್ ಕೂಡ ಮಾಡಿದ್ದಾರೆ, ಇನ್ನು ಕೂಡ ಮಾಡಿಕೊಡ್ತಾರೆ ಅಂತೆ. ಸೊ ನಿಮಗೇನಾದರೂ ಇಂಥ ಆರ್ಟ್ ಮಾಡಬೇಕಂತ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಕೆಳಗಡೆ ಇವರ ನಂಬರ್ ಮತ್ತು ಇಮೇಲ್ ಐ ಡಿ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಕೊಟ್ಟಿರ್ತೇನೆ. ಯೂಟ್ಯೂಬ್ ಚಾನಲ್ ಇವರ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಇವರದೇ ಆದಂಥ. ಅಂದರೆ ಇವರು ಏನೆಲ್ಲ ಕ್ರಿಯೇಟಿವಿಟಿ ಮಾಡಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಸಿ ದೇರ್ ಇವರ ಕ್ರಿಯೇಟಿವಿಟಿ ಹೇಗಿದೆ ಅಂತ. ಲಾಸ್ಟ್ 2-3 ಮಂತ್ಸ್ ಬ್ಯಾಕ್ ನಾವು ಗ್ರೂಪ್ ಆಗಿ 27 ಮೆಂಬರ್ಸ್ ಒಂದು ವರ್ಲ್ಡ್ ರೆಕಾರ್ಡ್ 35 ಮೆಂಬರ್ಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇವೆ. ಅದರಲ್ಲಿ ಇವರು ಚಂದನ್ ಸುರೇಶ್ ಮತ್ತೆ ಚಂದನ್ ಸುರೇಶ್ ಮತ್ತೊಬ್ಬರು ಫ್ರೆಂಡ್ ಇದ್ರು, ಮತ್ತೆ ಪ್ರಸಾದ್ ನೆಲ್ಯಾಡಿ, ಪ್ರಮೋದ್, ಮತ್ತೆ ನಾನು ಇದ್ದೆ, ಮನ್ಸೂರ್, ಚಾರ್ಲ್ಸ್, ಪ್ರಖ್ಯಾತ್, ಮತ್ತೆ ನಮ್ಮ ಓಲ್ಡ್ ಸ್ಕೂಲ್ನ ಸ್ಟೂಡೆಂಟ್ಸ್ ಇದ್ರು. ಸೊ ಸುಮಾರು 35 ಜನ ಇದೆ. ಸುಮಾರು ದೊಡ್ಡ ಫಂಕ್ಷನ್ ಆಗಿದೆ. ಸೊ ಅದರ ವಿಡಿಯೋ ಕ್ಲಿಪ್ ಹಾಕ್ತೇನೆ. ಮತ್ತೊಂದು ಇವರ ಯೂಟ್ಯೂಬ್ ಚಾನಲ್ ಅದರದ್ದೇ ಆದ ವಿಡಿಯೋ ಇದೆ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಸಿ ದೇರ್, ಲೈಕ್ ಮಾಡಿ.
ಈ ವಿಡಿಯೋದ ಮೂಲಕ ಸುಮಾರು ಜನ ನೋಡ್ತಾ ಇರ್ಬೋದು ಈ ವಿಡಿಯೋವನ್ನು. ಹಾಗಿರುವಾಗ ನೀವು ಯಾರಿಗೆಲ್ಲ ಏನಾದರೂ ಬೇಜಾರಾಗಿದ್ದರೆ, ಬೇರೆಯವರು ನಿಮ್ಮಿಂದ ಬೇಜಾರಾಗಿದ್ದರೆ, ಯಾರಿಗಾದರೂ ಸಾರಿ ಹೇಳಬೇಕಂತ ಇದ್ದರೆ ಸಾರಿ ಹೇಳ್ಬೋದು. ಅಥವಾ ಬೇರೆಯವರಿಗೆ ಹೆಲ್ಪ್ ಮಾಡಿದ್ದಾರೆ, ನಿಮಗೆ ಆ ಸಿಚುವೇಷನಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಆಗಲಿಲ್ಲ, ಸೊ ಈ ಮೂಲಕ ಥ್ಯಾಂಕ್ಸ್ ಹೇಳ್ಬೋದು. ಯಾರಿಗಾದರೂ ಇದ್ದರೆ ಮೆನ್ಷನ್ ಮಾಡಿ ಅವರ ಹೆಸರು. ಓಕೆ, ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನನ್ನ ಸ್ಕೂಲಿಗೆ ಸ್ವರೂಪ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ. ಅದರಿಂದ ಎಲ್ಲೂ ಸಿಗದ ಸೀಟಲ್ಲಿ ನನಗೆ ಯಾವ ಸ್ಕೂಲಲ್ಲಿ ಸಹ ನನಗೆ ಸೀಟ್ ಕೊಡಲಿಲ್ಲ. ಸೊ ಅದು ಇದು ನನ್ನ ಮಾರ್ಕ್ ಇಟ್ಕೊಂಡು ಅಲ್ಲಿ ನನಗೆ ಸೀಟ್ ಕೊಟ್ಟರು. ಸೊ ಅಲ್ಲಿದ್ದು ಪ್ರಿನ್ಸಿಪಲಿಗೆ, ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನನಗೆ ಹೆಲ್ಪ್ ತುಂಬ ಆರ್ಟ್ನಲ್ಲಿ ಅಂದರೆ ನನಗೆ ಚಂದನ್ ಸುರೇಶ್ ಅಂತ ಹೇಳಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ. ನೆಕ್ಸ್ಟಾಗಿ ನನಗೆ ಅಲ್ಲಿದ್ದು ಟೀಚರ್ಸ್, ನನಗೆ ಟೀಚ್ ಮಾಡೋದು ಸ್ಟೈಲ್ ಆಗಲಿ ಅದಾಗಲಿ ಅದರಲ್ಲಿ ನನಗೆ ತುಂಬ ಟೀಚರ್ಸ್ ಹೆಲ್ಪ್ ಮಾಡಿದ್ದಾರೆ. ವಿಜೇತಾ ಮತ್ತು ಸುಚಿತ್ರ ಆಗಲಿ, ಮತ್ತು ಸುಮಂಗಲ ಅಂತ ಮ್ಯಾಥ್ಸ್ ಟೀಚರ್ ಅವರು, ಪ್ರಿನ್ಸಿಪಲ್ ಅವರು, ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಿ. ಮತ್ತು ಎಸ್ಪೆಷಲಿ ಹೇಳ್ಬೇಕಾದ್ರೆ ನಂದು ಸ್ವರೂಪ ಇನ್ಸ್ಟಿಟ್ಯೂಷನ್ ಡೈರೆಕ್ಟರ್ ಆದ ಗೋಪಾಲ್ ಅವ್ರನ್ನ ಜಾಯಿನ್ ಮಾಡಿಸಿದ್ರು. ಅವರಿಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆಗ್ತದೆ. ಯಾರಾದರೂ ಸಾರಿ ಏನಾದರೂ ಹೇಳ್ತಾ ಇದ್ದರೆ? ಸಾರಿ ಹಾಗೆಂತ ಯಾರು ಇಲ್ಲ, ಅದೇ ಸಿಚುವೇಶನ್ ಸಾರಿ ಹೇಳಿ ಬಿಡ್ತೀರಿ. ಇದು ಸಪೋರ್ಟ್ ಮಾಡಿ ಅವರಿಗೆ, ಯಾಕೆಂದರೆ ನಮ್ಮ ಹಳ್ಳಿಯಲ್ಲಿ ಇಂಥ ಪ್ರತಿಭೆ ಇರುವಂಥದ್ದು ಕಡಿಮೆ. ಅಂತಾರಾಷ್ಟ್ರೀಯ ಮಟ್ಟದವರೆಗೆ ತಲುಪಬೇಕಂದ್ರೆ ಅದು ಸುಲಭದ ಮಾತಲ್ಲ. ಸಪೋರ್ಟಿವ್ ಹಿಂದ್ಗಡೆ ಅಷ್ಟು ಜನ ಬೇಕು, ಅಂದರೆ ಇವರ ಟ್ಯಾಲೆಂಟ್ ಕೂಡ ಅಷ್ಟೇ ಆಗಿರಬೇಕು. ಇವರ ಟ್ಯಾಲೆಂಟ್ಗೆ ಸಪೋರ್ಟ್ ಮಾಡಬೇಕಂದ್ರೆ ಅದು ಸಣ್ಣ ಮಾತೇನಲ್ಲ. ಇವರನ್ನು ಎಷ್ಟೋ ಜನ ಆದರೂ ಕೂಡ ಬೆಳೀತಾ ಹೋಗ್ತಾ ಇರುವಾಗ ಸುಮಾರು ಜನ ಅವರನ್ನು ಕೆಳಗಡೆ ಹಾಕ್ಬೇಕಂತ ನೋಡ್ತಾರೆ. ಆ ಕೆಳಗಡೆ ಹಾಕೋ ಇವರಿಗೆ ಅನುಭವಿಸಿದ್ದಾರೆ ಅಲ್ವಾ, ಸುಮಾರು ಅನುಭವಿಸಿದ್ದಾರೆ. ಅದನ್ನು ಮೆಟ್ಟಿ ಬರಬೇಕಂದ್ರೆ ಒಳ್ಳೆಯ ಧೈರ್ಯ ಇರಬೇಕು, ಹಿಂದ್ಗಡೆ ಧೈರ್ಯ ತುಂಬಲಿಕ್ಕೆ ಪೇರೆಂಟ್ಸ್ ಇರಬೇಕು, ಫ್ರೆಂಡ್ಸ್ ಇರಬೇಕು. ಸೊ ಸರ್, ನಿಮ್ಮ ಕೆಲವು ಮಾತನ್ನು ಹೇಳಿದಿರಿ, ಜೀವನದ ಕೆಲವು ಸಂಗತಿಗಳನ್ನು ಮಾತನ್ನು ಹೇಳಿದಿರಿ. ಸೊ ನನಗೆ ಖುಷಿ ಆಯಿತು ನಿಮ್ಮೊಂದಿಗೆ ಮಾತಾಡ್ಕೊಂಡಿದ್ದೆ. ಯಾಕೆಂದರೆ ನಾನು ನಿಮ್ಮೊಟ್ಟಿಗೆ ಡೈಲಿ ಇರ್ತೇನೆ, ಅದು ಕೂಡ ಎಷ್ಟು ವಿಡಿಯೋ ಮಾಡಿ ಮಾತಾಡಲಿಕ್ಕೆ ಕಷ್ಟ. ಸೊ ನನ್ನೊಂದಿಗೆ ಹಂಚುವ ಕೆಲವು ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡಿದ್ದೀರಿ. ಸೊ ನಿಮ್ಮ ಮುಂದಿನ ಫ್ಯೂಚರ್ ಹೀಗೆ ಆರ್ಟ್ ವರ್ಕಲ್ಲಿ ಮುಂದೆ ಹೋಗ್ತೀರಿ, ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ನಮ್ಮ ಇಂದಿನ ಸೆಷನನ್ನು ಕೊನೆಗೊಳಿಸ್ತಿದ್ದೇವೆ. ಸೊ ನನ್ನ ಲಾಸ್ಟ್ ವರ್ಡ್, ಯೂಟ್ಯೂಬ್ ಸಬ್ಸ್ಕ್ರೈಬ್ ಎಲ್ಲ ನೀವೇ ಹೇಳಬೇಕು. ಓಕೆ ಫ್ರೆಂಡ್ಸ್, ಮಿಥುನ್ ಅವರು ನನ್ನೊಂದಿಗೆ ಜಾಯಿನ್ ಆಗಿ ಥ್ಯಾಂಕ್ ಯು ಸೋ ಮಚ್ ಬ್ರೋ. ವೆಲ್ಕಮ್ ಬ್ರೋ. ನಾವಿದ್ದೇವೆ ಯಾವತ್ತಿಗೂ ಫ್ರೆಂಡ್ ಕೂಡ, ಚಡ್ಡಿ ದೋಸ್ತಿ, ಕ್ಲೋಸ್ ಫ್ರೆಂಡ್ ಕೂಡ. ಸೊ ಇವರ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇವರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಇವರಿಗೂ ಡಿಸ್ಕ್ರಿಪ್ಷನ್ ಇವರೆಲ್ಲ ಇನ್ಸ್ಟಾಗ್ರಾಮ್ ID, ಯೂಟ್ಯೂಬ್ ಲಿಂಕ್ ಮತ್ತು ಇವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೇನೆ. ಯು ಕ್ಯಾನ್ ಗೋ ಆ್ಯಂಡ್ ಕಾಂಟ್ಯಾಕ್ಟ್ ಹಿಮ್ ದೇರ್. ನೀವು ಆರ್ಟಲ್ಲಿ ಇದ್ದರೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಏನು ಇದ್ರೆ ಕೂಡ ಡಿಸ್ಕ್ರಿಪ್ಷನಲ್ಲಿ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಏನು ಕೂಡ ಕ್ವೆರೀಸ್ ಇದ್ರೆ ಕೇಳ್ಬೋದು. ಸೊ ಥ್ಯಾಂಕ್ ಯು, ಮೀಟ್ ಯು ನೆಕ್ಸ್ಟ್ ವಿಡಿಯೋ. ಎಷ್ಟು ವರ್ಷದಲ್ಲಿ ಏಜಲ್ಲಿ ಮದುವೆ ಆಗಬೇಕು ಅಂತ ಏನಾದರೂ? ಮದುವೆ ಈಗ ಅರ್ಜೆಂಟ್ ಮದುವೆ ಆಗಬೇಕು ಹಾಗೆ ಅಂತ ಹೇಳಿದೆ. ಸೈತು ಬೈಲಿ ಪಕ್ಕಡೆ. ಸೊ ಇವರೊಂದಿಗೆ ಇವರ ಕಲೆಗಳನ್ನೆಲ್ಲ ನಿಮ್ಮೊಂದಿಗೆ ತೋರಿಸುತ್ತಾ ಇಲ್ಲಿ ನಾನು ನೋಡಬೇಕು ಮಂಗಳೂರಿಗೆ ಹೋಗಿ ನಾನು ಬಾಯಿ ಮುಜೆ ಮಾರೋ ನಮ್ಮ ಓಲ್ಡ್ ಸ್ಕೂಲಿಗೆ ಪುನಃ ಬಂದು ನಾನು ಅವರ ಪ್ರಿನ್ಸಿಪಾಲಿಗೆಲ್ಲ ರಿಕ್ವೆಸ್ಟ್ ಮಾಡಿ ಹೊರಗೆ ಹಾಕಿದ್ರು ನನ್ನನ್ನು. ಹೊರಗೆ ಆಗೋಲ್ಲ ಸೀರಿಯಸ್ ಆಗಿ ಒಂದು ಫ್ಲೋಟ್ ಹೋಗಿತ್ತು ಸೈಕ್ ನಾನು ಸುಮಾರು ಅಂದ್ರೆ ಪಡಿ ಪಡಿ ಬೊಂಜಾಡಿ ಬೇಕಲ್ಲ ಸೆಟ್ ಬಂದು ಸೆಟ್ ಕರಡಿ ತಲೆ ಅಂತ ಉಂಟೆ ಮಾಡಿ. ನಂತರ ಈಗ ನೀವು ಏನಾದ್ರು ನೀವು ಕಿರಿಯರ್ ಟಚಪ್ ಹೋಗ್ತೇವೆ ಈಗ. ಕಟ್ ಮಾಡ್ಬಾರ ಸಾಧಾರಣ
ಯಾವ್ದಾಗೆ ನೋಡಿಯಾ ಹಂಗಿದ್ರೆ ಇರ್ಬೋದು. ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದಿರು ಯಾರ್ದಾದ್ರು ಮಿಂಚಿನ ಅಲ್ಲಿ ಮುಟ್ಟುನ ತಾವು ಡಿಸ್ಕ್ರಿಪ್ಷನ್ ಕೆಳಗಡೆ ಮಾರೆ ಬಡ